ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನನ್ನಲ್ಲೊಂದು ಕನಸಿದೆ. ನನ್ನಲ್ಲೊಂದು ಕನಸಿದೆ. ಐ ಹ್ಯಾವ್ ಅ ಡ್ರೀಮ್. 1963 ಆಗಸ್ಟ್ 28ರಂದು ವಾಷಿಂಗ್ಟನ್ ಮೆಮೋರಿಯಲ್ ಈ ಕಟ್ಟಡದ ಮೇಲೆ ನಿಂತು ಈ ಮಾತುಗಳನ್ನು ಆಡಿದವರು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್. ಅವರು ಅಮೆರಿಕದಲ್ಲಿ ವರ್ಣ ತಾರತಮ್ಯ, ವರ್ಣಭೇದ ಇದರ ವಿರುದ್ಧ ಹೋರಾಡುತ್ತಿದ್ದರು. ಅವರೊಬ್ಬ ಬ್ಯಾಪ್ಟಿಸ್ಟ್ ಪಾಸ್ಟರ್ ಆಗಿದ್ದರು. ಅಮೆರಿಕದಲ್ಲಿ ವರ್ಣಭೇದ ಉತ್ತುಂಗದಲ್ಲಿತ್ತು. ಬಿಳಿಯರು ಮತ್ತು ಕರಿಯರು. ಬಿಳಿಯರಿಗಿದ್ದ ಸ್ವಾತಂತ್ರ್ಯ ಯಾವುದು, ಸೌಲಭ್ಯ ಯಾವುದು ಕರಿಯರಿಗಿರಲಿಲ್ಲ. ಬಹಳಷ್ಟು ತಾರತಮ್ಯ ಇತ್ತು. ಇದರ ವಿರೋಧ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಹೋರಾಡಿದರು. 1963ನೇ ವರ್ಷ ಆಗಸ್ಟ್ 28ರಂದು ಮಾಡಿದ ಈ ಭಾಷಣ, ನನ್ನಲ್ಲೊಂದು ಕನಸಿದೆ. ಈ ಕನಸು ಏನೆಂದರೆ, ಈ ನಮ್ಮ ದೇಶದಲ್ಲಿ ಒಂದು ದಿನ ಕರಿಯರು ಮತ್ತು ಬಿಳಿಯರು ಇಬ್ಬರು ಜೊತೆಯಾಗಿ ಒಂದೇ ಶಾಲೆಯಲ್ಲಿ ಒಂದೇ ಬೆಂಚಿನ ಮೇಲೆ ಕುಳಿತು ವಿದ್ಯಾಭ್ಯಾಸ ಮಾಡುವರು, ಜೊತೆಯಾಗಿ ಊಟ ಮಾಡುವರು, ಜೊತೆಯಾಗಿ ಪ್ರಯಾಣ ಮಾಡುವರು. ಎಲ್ಲವೂ ಅವರು ಜೊತೆಯಾಗಿ ಇದ್ದು ಈ ಚಟುವಟಿಕೆಗಳನ್ನು ಮಾಡುವರು. ಅವರ ಮಧ್ಯೆ ಯಾವುದೇ ತಾರತಮ್ಯವಿರಲಾರದು. ಇದಾಗಿದೆ ನನ್ನ ಕನಸು. ನನ್ನಲ್ಲೊಂದು ಕನಸಿದೆ. ಐ ಹ್ಯಾವ್ ಅ ಡ್ರೀಮ್. ಆತ್ಮೀಯರೇ, 1963ರಲ್ಲಿ ಆಡಿದ ಈ ಮಾತು 20ನೇ ಶತಮಾನ ಅಥವಾ 21ನೇ ಶತಮಾನದ ಆರಂಭದಲ್ಲಿ ನಿಜಗೊಂಡಿತು. ಕರಿಯರಲ್ಲಿ ಒಬ್ಬರಾದ ಬರಾಕ್ ಒಬಾಮಾ ಅಮೇರಿಕದ ಅಧ್ಯಕ್ಷರಾದರು. ಐ ಹ್ಯಾವ್ ಎ ಡ್ರೀಮ್, ನನ್ನಲ್ಲೊಂದು ಕನಸಿದೆ. ಈ ಮಾತುಗಳಲ್ಲಿ ಇದ್ದ ಶಕ್ತಿ ಅದು. ಚರಿತ್ರೆಯಲ್ಲಿ ಅನೇಕ ಇಂಥ ಮಾತುಗಳನ್ನು ನಾವು ಕೇಳಿರಬಹುದು. ನಮ್ಮದೇ ಕ್ರೈಸ್ತ ಧರ್ಮದ ಚರಿತ್ರೆಗೆ ನಾವು ಬರುವಾಗ, ಸಂತ ಮತ್ತಾಯನ ಹಬ್ಬದಂದು ತರುಣ ಫ್ರಾನ್ಸಿಸ್ ದೇವಾಲಯಕ್ಕೆ ಹೋಗಿ ದೇವ ವಾಕ್ಯವನ್ನು ಆಲಿಸಿದ. ಅವನಿಗೆ ಕೇಳಿಸಿದ ಮಾತುಗಳು ಇವು ಮಾತ್ರ: ಸಂಪೂರ್ಣನಾಗಲು ನಿನಗೆ ಮನಸ್ಸಿದ್ದರೆ ನಿನ್ನಲ್ಲಿದ್ದದನ್ನೆಲ್ಲ ಮಾರು, ಬಡವರಿಗೆ ನೀಡು, ಬಂದು ನನ್ನನ್ನು ಹಿಂಬಾಲಿಸು. ಆ ಮಾತುಗಳ ಪ್ರಭಾವದಿಂದ ಆತ್ಮೀಯರೇ, ಈ ದಿನ ಧರ್ಮಸಭೆಯಲ್ಲಿ ಬಹಳ ದೊಡ್ಡ ಸಂತರು ಅಸಿಸಿಯ ಸಂತ ಫ್ರಾನ್ಸಿಸರಿದ್ದಾರೆ. 15-16ನೇ ಶತಮಾನದಲ್ಲಿ ಸಂತ ಇಗ್ನಾಸಿ ಲೊಯೋಲರವರು ಇಂಥದೇ ಮಾತುಗಳನ್ನು ಧರ್ಮಗ್ರಂಥದಿಂದ ಉದ್ಧರಿಸಿದರು. ತರುಣನೊಬ್ಬ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪಡೆದು ಬಹಳ ದೊಡ್ಡ ಮನುಷ್ಯನಾಗಲು, ವ್ಯಕ್ತಿಯಾಗಲು ಪ್ರಯತ್ನಿಸುತ್ತಿದ್ದ. ಪ್ರಪಂಚವನ್ನು ಗಳಿಸಿ ನಿನ್ನ ಆತ್ಮವನ್ನು ಕಳೆದುಕೊಂಡೇ ಆದರೆ ಅದರಿಂದ ಏನು ಫಲ? ಇಗ್ನಾಸಿಯವರ ಬೈಬಲ್ ಗ್ರಂಥದಿಂದ ಹೇಳಿದ ಈ ಮಾತುಗಳು ಫ್ರಾನ್ಸಿಸ್ ಎಂಬ ತರುಣನಿಗೆ ತಟ್ಟಿದವು. ಆ ಮಾತುಗಳ ಫಲವಾಗಿ ಈ ದಿನ ನಮಗೆ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರು ಇದ್ದಾರೆ. ಆತ್ಮೀಯರೇ, ದೇವವಾಕ್ಯದ ಬಲ, ದೇವವಾಕ್ಯದ ಶಕ್ತಿ, ದೇವವಾಕ್ಯದ ಸಾಮರ್ಥ್ಯ, ಇದನ್ನು ನಾವು ಯಾವುದಕ್ಕೂ ಸೀಮಿತಗೊಳಿಸಲು, ಮಿತಿಗೊಳಿಸಲು ಸಾಧ್ಯವಿಲ್ಲ. 2000 ವರ್ಷಗಳಿಂದ ಇದು ನಡೆದು ಬಂದಿದೆ. ಈಗಾಗಲೇ ನಾನು ಹೇಳಿದ ಹಾಗೆ ದೈವ ವಾಕ್ಯ
ನಮಗೆ ಇರೋ ಅತ್ಯಂತ ಅಮೂಲ್ಯವಾದ ಮೌಲ್ಯ ರತ್ನ ಈ ಬಲಿಪೂಜೆಯ ಜೊತೆ. ನಾವೆಲ್ಲರೂ ಈವರೆಗೆ ಯೇಸು ಸ್ವಾಮಿಗೆ, ದೇವರಿಗೆ ವಿಶ್ವಾಸಿಗಳಾಗಿ ಇದೇವಾದರೆ, ವಿಶ್ವಾಸಿಗಳಾಗಿ ಜೀವಿಸುತ್ತೇವಾದರೆ ಇದಕ್ಕೆ ಬಹಳ ದೊಡ್ಡ ಕಾರಣ ದೇವ ವಾಕ್ಯದ ಈ ಮಾರ್ಗದರ್ಶನ, ದೇವವಾಕ್ಯದ ಈ ಗುರಿ. ಈ ಮೂಲಕ ನಾವು ಮುನ್ನಡೆಯುತ್ತೇವೆ. ಆತ್ಮೀಯರೇ, ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ನಮ್ಮ ಕರಾವಳಿಯ ಚರಿತ್ರೆಯನ್ನು ತೆಗೆದುಕೊಳ್ಳೋಣ. ಸಾಧಾರಣ 250 ವರ್ಷಗಳ ಹಿಂದೆ ನಮ್ಮ ಪೂರ್ವಜರನ್ನು ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣಕ್ಕೆ ಬಂದಿಗಳಾಗಿ ಕರೆದುಕೊಂಡು ಹೋದ. ಆ ಸಮಯದಲ್ಲಿ ಅವಳ ಬಳಿ ಏನೂ ಇರಲಿಲ್ಲ. ಇದ್ದದ್ದು ಕೇವಲ ಈ ಧರ್ಮ ಗ್ರಂಥದ, ಬೈಬಲ್ ಗ್ರಂಥದ ಭಾಗಗಳು. ಅದರಲ್ಲೇ ಅವರು ಸಾಧಾರಣ 15 ವರ್ಷಗಳ ಕಾಲ ತಮ್ಮ ಜೀವನವನ್ನು ಆ ಬಂಧನದಲ್ಲಿ ಕಳೆದರು. ಮತ್ತೆ ವಿಶ್ವಾಸಿಗಳಾಗಿ ಬಂದು ಈ ದಿನ ಇಷ್ಟೊಂದು ಸಂಖ್ಯೆಯಲ್ಲಿ, ಇಷ್ಟೊಂದು ವಿಶ್ವಾಸದಲ್ಲಿ ವರ್ಧಿಸಿದ್ದಾರೆ. ಆತ್ಮೀಯರೇ, ದೇವರ ವಾಕ್ಯದ ಶಕ್ತಿಯನ್ನು, ಬಲವನ್ನು ತಿಳಿದುಕೊಳ್ಳೋಣ. ದೇವರ ವಾಕ್ಯ ಯಾವತ್ತೂ ಇದೆ. ದೇವರ ವಾಕ್ಯ ನಮಗೆ ಲಭ್ಯವಿದೆ. ದೇವರ ವಾಕ್ಯ ನಮಗೆ ಎಲ್ಲ ಮಾಧ್ಯಮಗಳಲ್ಲೂ ಸಿಗುತ್ತದೆ. ಆದರೆ ಆತ್ಮೀಯರೇ, ದೇವರ ವಾಕ್ಯವನ್ನು ನಾವು ಉಪಯೋಗಿಸುವುದು, ನಮ್ಮ ಜೀವನಕ್ಕೆ ಬಳಸೋದು ಎಷ್ಟರ ಮಟ್ಟಿಗಿದೆ? ಸಮುದ್ರದಲ್ಲಿ ಬೇಕಾದಷ್ಟು ನೀರಿದೆ, ಸಾಗರದಲ್ಲಿ ಬೇಕಾದಷ್ಟು ನೀರಿದೆ. ಆದರೆ ನಾವು ಯಾವ ಪಾತ್ರೆಯನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗುತ್ತೇವೋ ಅದರಲ್ಲಿ ಮಾತ್ರ ತುಂಬಿಸಿದ ನೀರು ನಮಗೆ ಸಿಗುತ್ತದೆ. ಸಾಗರ ಇದೆ ಎಂದು ನಮಗೆ ಅದರ ಫಲವಿಲ್ಲ. ಆತ್ಮೀಯರೇ, ದೇವರ ವಾಕ್ಯ, ಬೈಬಲ್ ಗ್ರಂಥ ನಮ್ಮ ಬಳಿ ಇದೆ, ನಮ್ಮ ಕೈಯಲ್ಲಿದೆ, ನಮ್ಮ ಕುಟುಂಬಗಳಲ್ಲಿದೆ, ಎಲ್ಲ ಕಡೆ ಇದೆ. ಆದರೆ ಅದನ್ನು ತೆಗೆದುಕೊಂಡು ಪುಟಗಳನ್ನು ತಿರುವಿ ನಾವು ಓದಬೇಕು, ಅದನ್ನು ಮನನ ಮಾಡಬೇಕು, ನಮ್ಮದಾಗಿಸಬೇಕು, ನಮ್ಮ ಜೀವನದಲ್ಲಿ ಕಾರ್ಯಗತಗೊಳಿಸಬೇಕು. ಆಗ ಮಾತ್ರ ನಮ್ಮ ಜೀವನಕ್ಕೆ ಅದು ಮಾರ್ಗದರ್ಶಿಯಾಗಬಲ್ಲದು. ವಿವಾಹ ಸಂಸ್ಕಾರವನ್ನು ಪಡೆಯುವ ಈ ಯುವಜನರಿಗೆ ನಾನು ಯಾವತ್ತೂ ಹೇಳುವ ಒಂದು ಮಾತು, ನೀವು ವಿವಾಹ ಆದ ಮೇಲೆ, ನಿಮ್ಮ ಕುಟುಂಬವನ್ನು ರಚಿಸಿದ ಮೇಲೆ ದಿನನಿತ್ಯ ಒಂದಷ್ಟು ಸಮಯ ಈ ಬೈಬಲ್ ಗ್ರಂಥವನ್ನು ಓದಲು ಮೀಸಲಿಡಿ. ಏನಾದರೂ ಸಮಸ್ಯೆ ಬಂದಾಗ, ಏನಾದರೂ ತೊಂದರೆ ಬಂದಾಗ, ಏನಾದರೂ ನೋವು ಬಂದಾಗ ಈ ಗ್ರಂಥವನ್ನು ತಿರುವಿ ಹಾಕಿ, ಒಂದು ಪುಟ ತಿರುವಿ ಹಾಕಿ ಓದಿ. ಅದರಲ್ಲಿರೋ ವಾಕ್ಯಗಳು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ, ನಿಮ್ಮ ಕಷ್ಟಕ್ಕೆ, ನಿಮ್ಮ ನೋವಿಗೆ ಪರಿಹಾರವನ್ನು ನೀಡಬಲ್ಲವು. ಆತ್ಮೀಯರೇ, ನಮಗೆ ಅದರಲ್ಲಿ ವಿಶ್ವಾಸವಿದೆಯೇ? ಈ ದಿನ ವಿಶೇಷವಾಗಿ ಓದಿನ ಅಭ್ಯಾಸ ಬಹಳ ಕಡಿಮೆ ಆಗ್ತಾ ಇದೆ. ಪುಸ್ತಕಗಳನ್ನು ಓದೋ ಅಭ್ಯಾಸನೇ ಮರೆತು ಬಿಟ್ಟಿದ್ದಾರೆ. ಕೇವಲ ಸಾಮಾಜಿಕ ಮಾಧ್ಯಮಗಳಲ್ಲೇ ಸಣ್ಣ ಪುಟ್ಟ ವಿಚಾರಗಳು ನಮಗೆ ತೃಪ್ತಿಪಡಿಸುತ್ತವೆ. ಓದಿನ ಅಭ್ಯಾಸ ಇಲ್ಲದಿದ್ದರೆ ದೇವರ ವಾಕ್ಯವನ್ನು ಓದೋದಾದರೂ ಹೇಗೆ? ಓದಿನ ಅಭ್ಯಾಸ ಇಲ್ಲದಿದ್ದರೆ ಬೈಬಲ್ ಗ್ರಂಥವನ್ನು ನಾವು ಕೈಯಲ್ಲಿ ಹಿಡಿದುಕೊಳ್ಳುವುದು ಹೇಗೆ? ಬೈಬಲ್ ಗ್ರಂಥ ಇರುವುದು ಪ್ರದರ್ಶನಕ್ಕಲ್ಲ, ಎಕ್ಸಿಬಿಷನ್ಗಲ್ಲ, ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಅಲ್ಲವೇ ಅಲ್ಲ. ಬದಲಾಗಿ ಅದನ್ನು ತೆರೆದು ಓದಿ, ಅದನ್ನು ನಮ್ಮದಾಗಿಸಿ, ನಮ್ಮ ಜೀವನದಲ್ಲಿ ಅದನ್ನು ಕಾರ್ಯಗತಗೊಳಿಸಲು ಬೈಬಲ್ ಗ್ರಂಥವಿದೆ. ಆತ್ಮೀಯರೇ, ದೇವವಾಕ್ಯದ ಈ ಭಾನುವಾರ ಮತ್ತೆ ನಾವು ಕೈಗೆತ್ತಿಕೊಳ್ಳೋಣ ಈ ಬೈಬಲ್ ಗ್ರಂಥವನ್ನು. ವಿಶ್ವಗುರು ಫ್ರಾನ್ಸಿಸ್ ರವರು ಬಹಳ ಸುಂದರವಾದ ಮಾತನ್ನು ಹೇಳಿದರು. ನೀವು ಯಾವ ರೀತಿ ನಿಮ್ಮ ಮೊಬೈಲನ್ನು ನಿಮ್ಮ ಜೇಬಲ್ಲಿ, ಪರ್ಸಲ್ಲಿ, ಬ್ಯಾಗಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರೋ, ಅದೇ ರೀತಿ ಒಂದು ಪುಟ್ಟ ಬೈಬಲನ್ನು ಮೊಬೈಲ್ ಥರನೇ ನಿಮ್ಮ ಜೇಬಲ್ಲಿ, ನಿಮ್ಮ ಬ್ಯಾಗಲ್ಲಿ, ನಿಮ್ಮ ಪರ್ಸಲ್ಲಿ ಇಟ್ಟುಕೊಳ್ಳಿ. ಅದೊಂದು ಬಹಳ ದೊಡ್ಡ ನಿಮಗೆ ಟ್ರೆಷರ್ ಆಗುವುದು, ಬಹಳ ದೊಡ್ಡದಾದ ಒಂದು ಅಮೂಲ್ಯ ರತ್ನವಾಗುವುದು. ಆತ್ಮೀಯರೇ, ನಮ್ಮ ಕುಟುಂಬದಲ್ಲಿ ವೈಯಕ್ತಿಕವಾಗಿ ಬೈಬಲ್ ಗ್ರಂಥವನ್ನು, ದೇವರ ವಾಕ್ಯವನ್ನು ಓದಲು ನಾವು ಮತ್ತೆ ಆರಂಭಿಸೋಣ. ಈ ದಿನ ಹೇಳಬೇಕಾಗಿದೆ, ಮತ್ತೆ ಆರಂಭಿಸೋಣ. ಯಾಕೆಂದರೆ ಅನೇಕರು ಈ ಓದುವುದನ್ನು, ದೇವ ವಾಕ್ಯವನ್ನು ಮನನ ಮಾಡಿಕೊಳ್ಳುವುದನ್ನು ಬಿಟ್ಟು ಬಿಟ್ಟಿದ್ದಾರೆ ಯಾವುದೋ ಕಾರಣಗಳಿಂದ. ಮತ್ತೆ ಸಂತ ಲಾರೆನ್ಸರ ಮಹೋತ್ಸವದ ಈ ಸಂದರ್ಭ, ನಾವು ಬೈಬಲ್ ಗ್ರಂಥವನ್ನು ಮತ್ತೆ
ಮತ್ತೆ ಕೈಗೆತ್ತಿಕೊಳ್ಳುವ ಒಂದು ಒಳ್ಳೆಯ ಸಂದರ್ಭವಾಗಲಿ. ಆತ್ಮೀಯರೇ, 2013 ಜುಲೈ 9 ನಮ್ಮ ವಿಶ್ವಗುರು ಫ್ರಾನ್ಸಿಸ್ ರವರು ಇಟಲಿಯ ಲಂಪೆದೂಸಾ ಎಂಬ ಒಂದು ದ್ವೀಪಕ್ಕೆ ಹೋಗಿದ್ದರು. ಆ ದ್ವೀಪದಲ್ಲಿ ಬಹಳಷ್ಟು ಜನ ಆಫ್ರಿಕಾದಿಂದ ತಪ್ಪಿಸಿಕೊಂಡು ಬಂದವರಿದ್ದರು. ಆಫ್ರಿಕಾದಿಂದ ತಪ್ಪಿಸಿಕೊಂಡು ಯುರೋಪಿಗೆ ಬರುವವರು. ಅಲ್ಲಿ ಆ ಸಾಗರವನ್ನು ದಾಟುವಾಗ ಅನೇಕ ದೋಣಿಗಳು ಮುಳುಗಿ ಆ ದೋಣಿಗಳಲ್ಲಿದ್ದ ಜನರು ಜಲಸಮವಾದರು, ಸತ್ತು ಹೋದರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ವಿಶ್ವಗುರು ಫ್ರಾನ್ಸಿಸ್ ರವರು ಹೇಳಿದ ಮಾತುಗಳಿವು. ಆತ್ಮೀಯರೇ, ನಾವು ನಮ್ಮ ತಂತ್ರಜ್ಞಾನದಲ್ಲಿ ಬೆಳೆದಿದ್ದೇವೆ, ನಾವು ಶ್ರೀಮಂತಿಕೆಯಲ್ಲಿ ಬೆಳೆದಿದ್ದೇವೆ, ನಾವು ವಿವಿಧ ವಿಷಯಗಳಲ್ಲಿ ಬೆಳೆದಿದ್ದೇವೆ. ಭೌಗೋಳಿಕತೆ, ಗ್ಲೋಬಲೈಸೇಷನ್ ನಮ್ಮ ಮಧ್ಯೆ ಬಂದಿದೆ. ಆದರೆ ಬಹಳ ಬೇಸರದ ವಿಚಾರ, ನಾವು ಉದಾಸೀನತೆಯನ್ನು ಗ್ಲೋಬಲೈಸ್ ಮಾಡಿದ್ದೇವೆ. ಗ್ಲೋಬಲೈಸೇಷನ್ ಆಫ್ ಇಂಡಿಫರೆನ್ಸ್. ಪರರ ಕಷ್ಟಗಳ ಬಗ್ಗೆ, ಪರರ ನೋವಿನ ಬಗ್ಗೆ, ಪರರ ಸಮಸ್ಯೆಗಳ ಬಗ್ಗೆ ನನಗೆ ಬಿದ್ದೇ ಹೋಗಿಲ್ಲ, ನನಗೆ ಅದರ ಗೊಡವೆ ಇಲ್ಲ, ಅದು ಇದೆ ಎಂಬುದನ್ನು ನಾನು ನಂಬೋದೇ ಇಲ್ಲ. ನಾನು ಸೋಪಿನ ಬಬಲ್ ಒಳಗಡೆ, ಈ ಗುಳ್ಳೆ ಒಳಗಡೆ, ನನ್ನ ಕಂಫರ್ಟ್ ಝೋನಲ್ಲಿ ನಾನು ಇದ್ದೇನೆ. ಇದು ಬಹಳ ಕೊಳಕು ಸಂಸ್ಕೃತಿ ಎಂದು ವಿಶ್ವಗುರು ಫ್ರಾನ್ಸಿಸ್ ಹೇಳಿದರು. ಆತ್ಮೀಯರೇ, ನಾವು ಪೋಪ್ ಲಿಯೋ ಅವರ ದಿಲೆಕ್ಸಿತೆ, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ, ಈ ಮಾತುಗಳನ್ನು ಈ ಮಹೋತ್ಸವದ ಸಮಯದಲ್ಲಿ ನಾವು ಧ್ಯಾನಿಸುವಾಗ ಖಂಡಿತವಾಗಿಯೂ ನಮ್ಮ ಅಂತಃಕರಣ ಜೀವಂತವಾಗಿದೆಯೇ ಅಥವಾ ಸತ್ತು ಹೋಗಿದೆಯೇ ಎಂದು ಒಂದು ಕ್ಷಣ ನಿಂತು ನೋಡೋಣ. ಪರರ ಕಷ್ಟಗಳ ಬಗ್ಗೆ ನನ್ನ ಹೃದಯ ಮಿಡಿಯುತ್ತದೆಯೇ? ಪರರ ಕಷ್ಟಗಳಿಗಾಗಿ ನನ್ನ ಕೈಲಾದನ್ನು ನಾನು ಮಾಡುತ್ತೇನೆಯೇ? ಅಥವಾ ಕೇವಲ 4 ಆಣೆ 8 ಆಣೆ 1 ರೂಪಾಯಿಯನ್ನು ಬಿಸಾಡಿ ಭಿಕ್ಷುಕರಿಗೆ ನೀಡಿದ ಹಾಗೆ ಆ ಪಾತ್ರೆಯ ಸದ್ದಿನಲ್ಲೇ ನನ್ನ ತೃಪ್ತಿ ಇದೆಯೇ? ಆತ್ಮೀಯರೇ, ಬಡವರಿಗಾಗಿ ಈ ವರ್ಷ, ಬಡವರಿಗಾಗಿ ವಿಶ್ವಗುರು ಲಿಯೋ ಅವರ ಪ್ರೇಷಿತ ಪತ್ರ ದಿಲೆಕ್ಸಿತೆ, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ. ಧರ್ಮಸಭೆಯು ಬಡವರನ್ನು ಪ್ರೀತಿಸಬೇಕು. ಬಡವರು ನಮ್ಮ ಅಸ್ತಿತ್ವದ ಒಂದು ಭಾಗವಾಗಬೇಕು. ಅವರಿಗಾಗಿ ಕೇವಲ ಸಣ್ಣ ಪುಟ್ಟ ದಾನ ಧರ್ಮಗಳನ್ನು ಮಾಡೋದಲ್ಲ, ಅದು ಅವರ ನ್ಯಾಯಯುತ ವಿಷಯ, ಅವರಿಗೆ ನ್ಯಾಯ ಸಲ್ಲಬೇಕು. ಆತ್ಮೀಯರೇ, ಈ ಬಗ್ಗೆ ಈ ವರ್ಷ ಈ ಮಹೋತ್ಸವದ ಸಮಯದಲ್ಲಿ ನಾವು ಧ್ಯಾನಿಸೋಣ. ದೇವರ ವಾಕ್ಯ ಇದಕ್ಕೆ ನಮಗೆ ಸಹಾಯ ಮಾಡುತ್ತದೆ, ಅನುವು ಮಾಡಿಕೊಡುತ್ತದೆ. ದೇವರ ವಾಕ್ಯವನ್ನು ಪಾಲಿಸಿದರೆ ಖಂಡಿತವಾಗಿಯೂ ನಾವು ಈ ಪ್ರಕಾರ ನಡೆಯಬಹುದು. ಸಂತ ಲಾರೆನ್ಸರ ಮಹೋತ್ಸವವನ್ನು ಆಚರಿಸುತ್ತಿರುವ ನಾವು, ಅವರು ದೇವರ ವಾಕ್ಯವನ್ನು ಚೆನ್ನಾಗಿ ಪಾಲಿಸಿದರು, ಅದರಂತೆ ನಡೆದರು. ಬಡಬಗ್ಗರು ಧರ್ಮಸಭೆಯ ಆಸ್ತಿ ಎಂದು ಅವರು ಪ್ರತಿಪಾದಿಸಿದರು. ಅದಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ನಮಗೂ ಸಂತ ಲಾರೆನ್ಸರ ಭಿನ್ನಹಗಳಿಂದ, ಮಧ್ಯಸ್ಥಿಕೆಯಿಂದ ಅಂತಹ ಬಡವರ ಮೇಲಿನ ಪ್ರೀತಿ ದೊರಕಲಿ. ನಾವು ದೇವವಾಕ್ಯವನ್ನು ಆಲಿಸಿ, ಓದಿ, ಆಲಿಸಿ, ಪಾಲಿಸಿ ಜೀವನದಲ್ಲಿ ಕಾರ್ಯಗತಗೊಳಿಸಲು ಅದೇ ಸಂತ ಲಾರೆನ್ಸರು ದೇವರ ಮೂಲಕ ನಮಗೆ ಕರುಣಿಸಲಿ ಎಂದು ಪ್ರಾರ್ಥಿಸೋಣ.